ತಾನು ಪ್ರೀತಿಸುತ್ತಿದ್ದ ಯುವತಿಯನ್ನ ನೋಡಲು ಬಂದ ಯುವಕ ಹಾಗೂ ಆತನ ಸ್ನೇಹಿತನಿಗೆ ಯುವತಿಯ ತಂದೆ, ಅಣ್ಣ, ಸಂಬಂಧಿಕರು ಸೇರಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿ ಯುವಕನೋರ್ವ ಠಾಣೆಗೆ ದೂರು ನೀಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಏಮಾಜೆ ಎಂಬಲ್ಲಿ ನಡೆದಿದೆ. ಕೋಲ್ಪೆ ಸಮೀಪದ ಯುವಕ ಸಮೀರ್ ಮತ್ತು ಆತನ ಸ್ನೇಹಿತ ಆಶಿಕ್ ಜೊತೆ ವಿಟ್ಲ ಹೇಮಾಜೆ ಸಮೀಪದ ತನ್ನ ಪ್ರಿಯತಮೆ ಮನೆಗೆ ಮಾತನಾಡಿಸಲು ಬಂದಿದ್ದು, ಈ ವೇಳೆ ಆಕೆಯ ಮನೆಯವರು ತಡೆಗಟ್ಟಿ ಹಲ್ಲೆ ನಡೆಸಿದ್ದಾರೆ ಅಂತ ಯುವಕ ಆರೋಪ ಮಾಡಿದ್ದಾನೆ. ಹಲ್ಲೆಯ ಸಂದರ್ಭ ಯುವಕನ ಸ್ನೇಹಿತ ಯುವತಿಯ ಮನೆಯವರೇ ಕೈಗೆ ಸಿಕ್ಕಿ ಬಿದ್ದಿದ್ದು, ಆತನಿಗೆ ಹಲ್ಲೆ ನಡೆಸ್ತಾ ಇದ್ದ ವೇಳೆ ಯುವಕ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾನೆ. ಸ್ಥಳಕ್ಕಾಗಮಿಸಿದ ಪೊಲೀಸರು ಆತನನ್ನ ರಕ್ಷಣೆ ಮಾಡಿದ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಘಟನೆ ಕುರಿತು ಪ್ರಿಯತಮನ ಸ್ನೇಹಿತ ಆಶಿಕ್ ಪೊಲೀಸರಿಗೆ ಹೇಳಿಕೆ ನೀಡಿದ್ದು, ನನ್ನ ಸ್ನೇಹಿತ ಸಮೀರ್ನೊಂದಿಗೆ ನಾನು ಹೇಮಾಜೆ ಹತ್ತಿರ ಹೋದಾಗ ಬೊಲೆರೋ ವಾಹನದಲ್ಲಿ ಬಂದ ಕೆಲವರು ಅಡ್ಡ ಹಾಕಿ ನನ್ನ ಗಾಡಿಯ ಕೀ, ಮೊಬೈಲ್ ತಗೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾನೆ. ಇನ್ನು ಘಟನೆಯ ಕುರಿತು ಪ್ರಿಯತಮ ಸಮೀರ್ ಪ್ರತಿಕ್ರಿಯೆ ನೀಡಿದ್ದು, ನಾನು ಯುವತಿಯನ್ನ ಪ್ರೀತಿಸ್ತಾ ಇದ್ದಿದ್ದು, ಆಕೆಯ ಮನೆಯಲ್ಲಿ ಒಪ್ಪಿಗೆ ನೀಡ್ತಾ ಇರಲಿಲ್ಲ. 2 ವರ್ಷದ ನಂತರ ಬಂದು ಕೇಳುವಂತೆ ಹೇಳಿದ್ದು, ನಾನು ಕೆಲಸದ ಮೇರೆಗೆ ಬೇರೆ ಕಡೆಗೆ ತೆರಳ್ತಾ ಇದ್ದು, ಈ ಹಿನ್ನೆಲೆ ಈ ಯುವತಿ ಮನೆಗೆ ತೆರಳಿ ಆಕೆಯ ಮನೆಯವರ ಬಳಿ ಮದುವೆ ವಿಷಯ ಮಾತನಾಡಲು ತೆರಳಿದ್ದೆ. ಈ ಸಂದರ್ಭದಲ್ಲಿ ಆಕೆಯ ಮನೆಯವರು ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾನೆ.